ಯಾವಾಗ ಬರ್ತಾರೆ ಗೈಸ್? ನೀವು ಥಿಂಕ್ ಮಾಡ್ತಿದ್ದೀರಾ ಯಾರು ಬರ್ತಿದ್ದಾರೆ ಅಂತ? ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಯಾವ ಗೆಸ್ಟ್ ಯಾರು ಅಂತ ನಾನು ಆಮೇಲೆ ಹೇಳ್ತೇನೆ ನಿಮಗೆ. ಅವರಿಗೆ ಅಂದರೆ ಮೋಮೋಸ್ ಅಂದರೆ ತುಂಬ ಇಷ್ಟ. ಸೊ ನಾನು ಇವಾಗ ಮೋಮೋಸ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಸರಿ, ನಾನು ಮತ್ತೆ ಸಿಗ್ತೇನೆ. ಅವ್ರ ಗೆಸ್ಟ್ ಬಂದ ನಂತರ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ. ಫೈನಲಿ ನೋಡಿ ಗಾಡಿ ಬಂತು. ಹಾಯ್ 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 ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ವ್ಲಾಗಾ? ಹೌದು, ಬನ್ನಿ ಬನ್ನಿ. ವೈಶು, ನಿಮ್ಗೆ ಗೊತ್ತುಂಟಾ ನಮ್ಮ ಜೊತೆಗೆ ಯಾರು ಇದ್ದಾರೆ ಅಂತ? ಕೆಳಗೆ ನೋಡಿ, ಆರ್ಯ ಇದ್ದಾರೆ. ಆರ್ಯ, ಸೊ ಎಂತ ಸ್ಪೆಷಲ್ ಮಾಡಿದ್ಯಾ? ನನಗೆ ಸ್ಪೆಷಲ್ ಬನ್ನಿ, ನಿಮಗೆ ಸರ್ಪ್ರೈಸ್ ಇದೆ. ಸತ್ಯ? ಹೌದು, ಹೋಗೋಣ ಬನ್ನಿ 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 ಬನ್ನಿ. ಆರು ಬನ್ನ. ಫ್ರೆಂಡ್ಸ್, ನಿಮ್ಗೆ ಗೊತ್ತಾಯ್ತಲ್ಲ ನಮ್ಮ ಜೊತೆ ಯಾರಿದ್ದಾರೆ ಅಂತ? ರಕ್ಷಿತಾ ಶೆಟ್ಟಿ ಅವರು. ಅವ್ರು ಏನು ಮಾಡ್ತಿದ್ದಾರೆ ನೋಡಿ. ನಿಗಳೊಂದು ಗುಯಲ್ದ ನೀರು ಬರ್ತಾರಾ? ಮತ್ತೆ ನೀರು ಹೊಳಗೆ ಎಂತ ಉಂಟಾ? ಇದೆ ನೀರು ಫಿನಿಶ್ ಆಗಿದ್ರೆ ಇಲ್ಲಿ ಬಾ. ಅಲ್ಲ ನೀರು ಕಟ್ ಮಾಡ್ಕೊಡುವ. ಉಂಟು. ಇದು ಬಾವಿ ಅಲ್ಲ, ಬಾವಿ ಒಳಗಡೆ ಬೋರ್ ಹಾಕಿಸಿದ್ದೇವೆ. ಸೊ ಇದೇ ನೀರು ಖಾಲಿ ಆಗಿದ್ರೆ ಬೋರ್ ವಾಟರ್ ನಿಮ್ಗೆ ಸಿಕ್ಕುತ್ತಲ್ವಾ? ಸೊ ಗೈಸ್, ಚೆನ್ನಾಗಿ ಅಲ್ವಾ? ಇದೇ ಬಾವಿ ನೀರು ಖಾಲಿ ಆಗಿದ್ರೆ ಅವರು ಬೋರ್ ವಾಟರ್ ಉಂಟು. ಸೊ ಅದೇ ಅವರು ಯೂಸ್ ಮಾಡ್ತಾರೆ ಅಲ್ವಾ? ಬೇಸಿಗೆಯಲ್ಲಿ ಎಲ್ಲ ನಮಗೆ ಬಾವಿ ನೀರಿರಲ್ಲ. ಸೊ ಬೋರಲ್ಲಿ ಸಮ್ಮರ್ ಟೈಮ್ಸಾ? ಸಮ್ಮರ್ ಟೈಮ್ಸ್ ಅಲ್ಲಿ ಬಾವಿ ನೀರಿರಲ್ಲ, ಅವಾಗ ಬೋರ್ವೆಲ್ ಇಂದ ತಕೊಳ್ಳೋದು. ಇವಾಗ ಕುಡಿಲಿಕ್ಕೆ ಎಲ್ಲ ನಾವು ರಾಟೆ ಯೂಸ್ ಮಾಡಿ. ಓಕೆ ಗೈಸ್, ಆ್ಯಕ್ಚುಲಿ ಎಂತ ಗೊತ್ತುಂಟಾ? ವೈಶು ಮನೆಯ ಮುಂಚೆ ತುಂಬ ತೋಟ ಉಂಟು. ತೋಟಲ್ಲಿ ಎಂತೆಂತ ಉಂಟು ಅಂತ ನೋಡೋಣ. ಓಕೆ ವಿನೀಶ್, ಫಸ್ಟ್ ಹೋಗಿ ಇದೆ ಎಂತ ಮರ? ಎಂತ ಹೇಳುದು? ಮಾವಿನ ಮರ. ಟೈಪ್ ಮಾವಿನ ಮರ? ಚಿಕ್ಕನ ದೊಡ್ಡನ? ತೋಟಪುರಿಯ? ದೊಡ್ಡದು ಅಂತ ಕೇಳ್ತಾರೆ. ದೊಡ್ಡದು ಅಂತ. ಸೊ ಟೇಸ್ಟ್ ಇರುತ್ತಾ? ಒಳ್ಳೆ ಟೇಸ್ಟ್ ಇರುತ್ತೆ. ಓಕೆ, ಸೊ ಸಮ್ಮರ್ ಟೈಮಲ್ಲಿ ನಾವು ಬನಾನಾ ಮತ್ತೆ ಟೇಸ್ಟ್ ನೋಡೋಣ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿಮಗೆ ವೆನಿಲಾ ಐಸ್ ಕ್ರೀಮ್ ಎಲ್ಲ ತುಂಬಾ ಇಷ್ಟ ಅಲ್ಲ? ಹೌದು. ವೆನಿಲಾ ಫ್ಲೇವರ್ ಹೇಗಾಗ್ತದೆ? ವೆನಿಲಾ ಯಾವುದ್ರಲ್ಲಿ ಆಗ್ತದೆ ಗೊತ್ತಾ? ಹೇಳು, ಹೇಗ? ಬನ್ನಿ ಗೈಸ್, ನಿಮ್ಗೆ ಗೊತ್ತುಂಟಾ? ನಿಮ್ಗೆ ನಂಬಲಿಕ್ಕೆ ಆಗೋದಿಲ್ಲ. ನಾನು ಡ್ರೈವರ್ ಬನ್ನಿ ಬೇಡ್ತೀವಿ ನಾವು. ನಾನು ಯಾವಾಗಲೇ ಐಸ್ ಕ್ರೀಮ್ ಪಾರ್ಲರಲ್ಲಿ ಹೋಗ್ತಾ ಇದ್ದೀನಿ ಅಲ್ವಾ, ಫಸ್ಟ್ ನಾನು ಚೂಸ್ ಮಾಡ್ತೀನಿ ಓನ್ಲಿ ವನಿಲಾನೇ. ಸೊ ನನಗೆ ಗೊತ್ತಿಲ್ಲ ವನಿಲಾ ಹೇಗೆ ಆಗುತ್ತೆ ಅಂತ. ಇವತ್ತು ಇವರು ತೋರಿಸ್ತಾರೆ ಹೇಗೆ ಆಗುತ್ತೆ ಅಂತ. ಇದು ಕಂಚನ ಮರ ಅಲ್ವಾ? ಹೌದು, ಬಳ್ಳಿ. ಗೈಸ್, ಇಲ್ಲಿ ನೋಡಿ, ಕಂಚಲ. ತೊಟ್ಟೆ ಯಾಕೆ ಹಾಕಿದ್ದಾರೆ? ಅದು ಬೇರೆ ಏನಾದರೂ ಬಂದು ತಿನ್ನಬಾರ್ದಲ್ಲ, ಅದಕ್ಕೆ. ಇನ್ಸೆಕ್ಟ್ಸ್ ಏನಾದರೂ ಬಂದು ಕುತ್ಕೊಳ್ತದೆ, ಅವಾಗ ಹಾಳಾಗ್ತದಲ್ಲ, ಅದಕ್ಕೆ. ಗೋಂಕುದ ಮರ ಉಂಟು, ಗೋಂಕು ಮರ ಉಂಟು, ಎಲ್ಲ ಫ್ರೂಟ್ಸ್ ಉಂಟು ಇಲ್ಲಿ. ಹುಳಿ ಕೂಡ ಉಂಟು ಅಲ್ವಾ? ಸ್ಟ್ರಾಬೆರಿ. ವೆನಿಲಾ ಬಳ್ಳಿ ಇದು ಇದರಲ್ಲಿ ಆಗಲ್ಲ, ಈ ಸೀಸನಲ್ಲಿ ಆಗಲ್ಲ. ಸೀಸನ್ ಕಲಿತು ಅದರದ್ದು. ಅದೊಂದು ಏಪ್ರಿಲ್ ಮೇ ಅಲ್ಲೆಲ್ಲ ಆಗೋದು. ಫ್ಲೇವರ್ ಹೇಗೆ ಹಾಕ್ತಾರೆ ಹೇಳಿ? ಇದು ಕೋಡ್ ಬರ್ತದೆ, ಚಿಕ್ಕ ಚಿಕ್ಕ ಕೋಡ್ ಆಗ್ತದೆ, ಗ್ರೀನ್ ಕಲರ್ ಇದ್ದು. ಅದು ಒಣಗಿದ ನಂತರ ಬ್ಲ್ಯಾಕ್ ಆಗ್ತದೆ. ಸೊ ಅದೇ ಆಗ್ತದೆ. ಅದು ಸ್ಮೆಲ್ ಬರೋದು ನಿಂಗೆ ಚೂರು ವನಿಲಾ ತಾನೆ? ವೆನಿಲಾ ಇರಬೇಕು ಒಳಗಡೆ, ಒಣಗಿ ಸಿಗ್ತದೆ ಉಂಟು. ಚೂರು ಬರ್ತದೆ ನಿಂಗೆ. ಆ್ಯಕ್ಚುಲಿ ಅದೇ ಒಂದು ಕೋಲ್ ಉಂಟು, ಅದೇ ಬ್ಲ್ಯಾಕ್ ಆದ ನಂತರ ನೀವು ಸೆಲ್ ಮಾಡ್ತಾರಾ? ಸೇಲ್ ಮಾಡುದಿಲ್ಲ, ಚೂರು ಮನೆ ಯೂಸಿಗೆ ಆಗ್ತದೆ. ಈಗ ಪಾಯಸ ಏನಾದ್ರು ಮಾಡುವಾಗ ಅದಕ್ಕೆ ಹಾಕ್ತದೆ, ಒಳ್ಳೆ ಫ್ಲೇವರ್ ಬರ್ತದೆ. ಸತ್ಯಾಲ್ ಪನ್ಪಿನಿ ಟೇಸ್ಟ್ ಬರೋದುಂಟು. ಒಂದು ಸ್ಮೆಲ್ ಘಾಟ್.
ಸೊ ವೈಶು ಮನೆ ಬಿಸೈಡಲ್ಲಿ ಎಲ್ಲ ಕಾಡು. ನೆಕ್ಸ್ಟ್ ಟೈಮ್ ನಾನು ಎಂತ ಪ್ಲ್ಯಾನ್ ಮಾಡ್ತೀನಿ ಗೊತ್ತುಂಟಾ, ಒಂದು ಇದೇ ಮಾಡೋಣ, ಎಂತ ಗೊತ್ತುಂಟಾ, ಒಂದು ಕ್ಯಾಂಪ್ ಟೆಂಟ್ ಎಂತ ಹಾಕಿ ನಾವು ಕುಕ್ಕು ಮಾಡೋಣ, ಎಂತ ಹೇಳ್ತೀಯಾ? ಹೌದಾ? ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ ಅಲ್ವಾ? ಅದೇ ಇವತ್ತು ಎಂತ ಸ್ಪೆಷಲ್ ತಿಂಡಿ ಎಂತ ಮಾಡಿದ್ಯಾ? ಹೇಳಲ್ಲ, ಬನ್ನಿ ಹೋಗೋಣ, ಬನ್ನಿ. ಫ್ರೈಡ್ ಮೋಮೋಸ್ ಮತ್ತು ಸ್ಟೀಮ್ ಮೋಮೋಸ್ ರೆಡಿ ಆಗಿದೆ. ಈಗ ಅವರಿಗೆ ಕೊಡುವ, ಹೇಗಾಗಿದೆ ಅಂತ ಕೇಳುವ, ಬನ್ನಿ. ಗೈಸ್ ಎರಡು ಮೋಮೋಸ್ ಉಂಟು, ಸ್ಟೀಮ್ ಮೋಮೋಸ್ ಕೂಡ ಉಂಟು, ಫ್ರೈ ಮೋಮೋಸ್ ಕೂಡ ಉಂಟು. ಇದೆ ಅನ್ಎಕ್ಸ್ಪೆಕ್ಟೆಡ್. ನನಗೆ ಮೋಮೋಸ್ ಅಂದ್ರೆ ತುಂಬಾ ಇಷ್ಟ. ನಾನು ಹೊರಗೇನೆ ಮೋಮೋಸ್ ತಿಂದಿದ್ದೀನಿ, ಹೋಮ್ ಮೇಡ್ ಮೋಮೋಸ್ ಯಾವಾಗಲೂ ತಿಂದೇ ಇಲ್ಲ. ಸೊ ಫಸ್ಟ್ ಟೈಮ್ ನಾನು ಹೋಮ್ ಮೇಡ್ ಮೋಮೋಸ್ ತಿನ್ನಲಿಕ್ಕೆ ಹೋಗ್ತಾ ಇದ್ದೀನಿ. ಕ್ಯಾಮೆರಾಮನ್ ಪ್ಲೀಸ್ ಇಲ್ಲಿ ಬನ್ನಿ, ಇಲ್ಲಿಂದ ಲೈಟ್ ಟೇಸ್ಟ್ ಮಾಡೋಣ. ಓಕೆ, ನೀ ತಿಂದ್ಯಾ? ಇಲ್ಲ. ಕ್ಯಾಮೆರಾಮನ್ಗೆ ಆಸೆ ಆಗ್ತದ. ಯಾನ್ ಬೊಕ್ಕ ರಡ್ ಜಾಸ್ತಿ ತಿನ್ಪ. ಉಳಾಯ್ದ ಸ್ಟಫಿಂಗ್ಸ್ ಉಂಡ ತಗೊಂಡ ಚೈನೀಸ್ ಟೇಸ್ಟ್. ಅದೇ ಫ್ರೈಡ್ ಮೋಮೋಸ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮನೆಗೆ ಗೆಸ್ಟ್ ಬಂದಿದ್ರು. ಫುಲ್ ಎಂಜಾಯ್ ಮಾಡಿದ್ವಿ ಈ ದಿವಸ. ಅವ್ರು ಇವತ್ತು ಹೋಗಬೇಕು ಅಂತ ಇದ್ರು, ಬಟ್ ನಾಳೆ ಹೋಗ್ತಾರಂತೆ. ಸೊ ನಾಳೆ ಕೂಡ ಈ ಬ್ಲಾಗ್ ಮಾಡ್ತೇನೆ ನಾನು. ಆ ಬ್ಲಾಗಲ್ಲಿ ಏನೆಲ್ಲ ಆಗ್ತದೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಸರಿ ಗೈಸ್, ಆಯಿತು. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾ ಇರಿ ನಮ್ಮ ವಿಡಿಯೋನ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್. ಎಂಕುಲ್ ಬಿಸಿ ಇಲ್ಲ. ಬಾಯ್ ಬನ್ನಿ. ಬಾಯ್ ಬಾಯ್. ಬಾಯ್ ಬಾಯ್. ರಕ್ಷಿತಕ್ಕ ನೋಡಿ ಎಕ್ಸೈಟಿಂಗ್ ಆಯ್ತು. ಗುಣನ್ ಜೈ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗೆಸ್ಟ್ ಬಂದಿದ್ರು. ಇನ್ನೊಮ್ಮೆ ಫ್ರೆಂಡ್ಸ್, ಹೀಗೆ ಯಾರ